ಸಚಿವರು ಇವತ್ತು ಕಿವುಡ ಮೂಕರಂತೆ ವರ್ತಿಸುತ್ತಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಘಟನೆ ಆದರೂ ಕೂಡ ಈ ಬಗ್ಗೆ ಚಕರನೆತ್ತದೆ ಇವತ್ತು ಜಿಹಾದಿಗಳ ಪರವಾಗಿರುವುದನ್ನು ಅವರು ಸಾಬೀತುಪಡಿಸಿದ್ದಾರೆ. ಬಹುಶಃ ನಮ್ಮ ಗೃಹ ಮಂತ್ರಿಗಳು ಹೇಳ್ತಾರೆ ಇದು ಮಕ್ಕಳಾಟ ಅಂತ. ಮಕ್ಕಳಾಟ ಯಾವುದಂತ ಹೇಳಿದ್ರೆ ಕಳೆದ ಸಾಲಿನಲ್ಲಿ ಅವರು ಸಚಿವರಾಗಿರುವಾಗ ಅವರ ಮಗ ಲಿಂಗ ಬದಲಾಯಿಸಿದ್ದೆ ಅದೇ ಮಕ್ಕಳಾಟ ಅಂತ. ಈ 3 ಜನ ವಿದ್ಯಾರ್ಥಿನಿಗಳು ಯಾರು ನಮಗೆಲ್ಲ ಇವತ್ತುಂಟು. ಈ ಹಿಂದೆ ಹಿಜಾಬ್ ಓಟ್ ಆದಾಗ ನಾನು ಹೇಳಿದ್ದೆ ಹಿಜಾಬ್ದಾರಿಗಳು ನಮ್ಮ ದೇಶಕ್ಕೆ ಮಾರಕಂತ. ಮತ್ತೊಮ್ಮೆ ಹಿಜಾಬ್ದಾರಿಗಳು ಏನೆಂಬುದನ್ನು ಈ ಉಡುಪಿಗೆ ತೋರಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಹಿಜಾಬ್ದಾರಿಗಳ ಬಗ್ಗೆ ನಾವು ಬಹಳಷ್ಟು ಎಚ್ಚೆತ್ತುಕೊಳ್ಬೇಕೆಂಬ ವಿನಂತಿಯನ್ನು ಕಾರ್ಯಕರ್ತರ ಹತ್ರ ಮಾಡಲಿಕ್ಕೆ ಬಯಸುತ್ತೇನೆ. ಈ 3 ವಿದ್ಯಾರ್ಥಿಗಳು ಈ ಕೃತ್ಯ ಸಿಗಬೇಕಿದ್ರೆ ಖಂಡಿತವಾಗಿ ಅದು ಮಕ್ಕಳಾಟಿಕಲ್ಲ. ಅದರ ಹಿಂದಿರುವ ಕೈವಾಡ ಏನೆಂಬುದನ್ನು ತನಿಖೆ ಮೂಲಕ ಅದನ್ನು ಬಹಿರಂಗಪಡಿಸಬೇಕು. ಆ 3 ವಿದ್ಯಾರ್ಥಿಗಳು ಇವತ್ತು ಟಾಯ್ಲೆಟ್ ನಲ್ಲಿ ಆ ಕ್ಯಾಮೆರಾ ಇಡಬೇಕಾದ್ರೆ ಅವರ ಧೈರ್ಯ ಏನುಂಟು ಅದಕ್ಕೆ ಶಕ್ತಿ ತುಂಬುವುದಾರೆ ಎಂಬುದು ನಾವು ಮತ್ತೊಮ್ಮೆ ಬಯಲಿಗೆಳೆಯುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಇವತ್ತು ಟಾಯ್ಲೆಟ್ ಅಲ್ಲಿ ಕ್ಯಾಮೆರಾ ಇಡ್ಲಿಕ್ಕೆ ಧೈರ್ಯ ತುಂಬಿದವರು ನಾಳೆ ಮಂಗಳೂರಿನ ಕುಕ್ಕರ್ ಬಾಂಬ್ ಫೋಟೋದಲ್ಲಿ ಯಾವ ರೀತಿ ಕುಕ್ಕರ್ ನಲ್ಲಿ ಬಾಂಬ್ ತಯಾರಿಕೆ ಮಾಡಿದ ಮತ್ತೆ ಇಂಥ ವಿದ್ಯಾರ್ಥಿಗಳ ಕೈಯಲ್ಲಿ ಕೊಟ್ಟರೆ ಅವ್ರು ಬಾಂಬನ್ನು ಇಡ್ಲಿಕ್ಕೆ ಕೂಡ ಹಿಂದೇಟ್ ಹಾಕುವವರಲ್ಲ. ಅದರಿಂದಾಗಿ ಆ 3 ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಇರ್ಬೋದು ನಮ್ಮ ಜಿಲ್ಲೆಗೆ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ 3 ಜನ ವಿದ್ಯಾರ್ಥಿಗಳು ಅವರಿರುವ ಸಂಪರ್ಕ ಅದರ ಹಿಂದೆ ಯಾರೆಲ್ಲ ಅವರಿಗೆ ಸಹಕಾರ ಮಾಡಿದರೆ ಅವರೆಲ್ಲ ವಿಚಾರವನ್ನು ಪಡ್ಕೊಂಡು ತನಿಖೆ ನಡೆಸಬೇಕು. ಯಾಕಂದ್ರೆ ಇವತ್ತು ನಮಗೆ ಬಂದ ಮಾಹಿತಿ ಪ್ರಕಾರ NIA ಈ ಹಿಂದೆ PFI ಬ್ಯಾನ್ ಆದ ಸಂದರ್ಭದಲ್ಲಿ ಬಹುತೇಕ PFI ಕಚೇರಿಗೆ ದಾಳಿ ಮಾಡಿ ಅವರ ಮಾಹಿತಿಯನ್ನು ಸಂಗ್ರಹ ಮಾಡಿತು. ಆದ್ರೆ ಬಹಳಷ್ಟು ಜನ ಕಾಪಿನ ಭಾಗದ PFI ಆಕ್ಟಿವಿಸ್ಟ್ ಅವರನ್ನು ಅವ್ರ ವಿಚಾರಣೆಗೆ ಒಳಪಡಿಲ್ಲ. ಅದರಿಂದಾಗಿ ಇವತ್ತು ಈ PFI ಮಹಿಳಾ ಘಟಕದ ಅಪ್ಲೋಡ್ ಆಗ್ತಾ